ಡಾಲಿಯ ಬಡವ ರ್ಯಾಸ್ಕಲ್ಗೆ ಮನಸೋತ ಶಿವರಾಜ್ ಕುಮಾರ್, ಕೆಜಿಎಫ್ ಪ್ರಶಾಂತ್ ನೀಲ್. ಡಾಲಿ ಧನಂಜಯ್ ಹಾಗೂ ಅಮೃತ ಅಯ್ಯಂಗಾರ್ ನಟನೆಯ ಬಡವ ರ್ಯಾಸ್ಕಲ್ ಚಿತ್ರಕ್ಕೆ ಎಲ್ಲೆಡೆಯಿಂದ ಪ್ರಶಂಸೆ ಹರಿದು ಬರುತ್ತಿದ್ದು, ಕೆಜಿಎಫ್ ಚಿತ್ರದ ಖ್ಯಾತ ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ ಈ ಚಿತ್ರಕ್ಕೆ ಫಿದಾ ಆಗಿದ್ದಾರೆ. 2021ರಲ್ಲಿ ಬಿಡುಗಡೆಯಾಗಿರುವ ವರ್ಷಾಂತ್ಯದ 100ನೇ ಚಿತ್ರ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವ ಬಡವ ರ್ಯಾಸ್ಕಲ್ ಚಿತ್ರ ಇದೀಗ ಹೊಸ ಭರವಸೆಯನ್ನು ಮೂಡಿಸಿದೆ. ಬಡವ ರ್ಯಾಸ್ಕಲ್ ಚಿತ್ರ ಬಿಡುಗಡೆಗೂ ಮುನ್ನ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಯುವ ಪೀಳಿಗೆಯ ಅತ್ಯಧಿಕ ಅಭಿಮಾನಿಗಳನ್ನು ಹೊಂದಿರುವ ಡಾಲಿ ಧನಂಜಯ್ ಇದೀಗ ವಿಭಿನ್ನ ಚಿತ್ರಗಳ ಮೂಲಕ ಹಳೆಯ ಚಿತ್ರಪ್ರೇಮಿಗಳನ್ನೂ ಕೂಡ ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ನಡುವೆ ಅವರ ಬಡವ ರ್ಯಾಸ್ಕಲ್ ಚಿತ್ರವನ್ನು ಸಾರ್ವಜನಿಕರು ವಿಶೇಷವಾಗಿ ಸ್ವೀಕರಿಸಿರುವುದು ಇನ್ನೊಂದು ವಿಶೇಷವಾಗಿದೆ. ಬಡವ ರ್ಯಾಸ್ಕಲ್ ಚಿತ್ರ ಸದ್ಯ ಎಲ್ಲ ಚಿತ್ರಮಂದಿರಗಳಲ್ಲೂ ಯಶಸ್ವಿಯಾಗಿ ಓಡುತ್ತಿದ್ದು, ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಖಳನಾಯಕನಾಗಿ ನಟನೆಗೆ ಎಂಟ್ರಿ ಕೊಟ್ಟಿದ್ದ ಡಾಲಿಯನ್ನು ಇದೀಗ ನಾಯಕ ನಟನಾಗಿಯೂ ಜನರು ಸ್ವೀಕರಿಸಿದ್ದು, ಈ ಹಿಂದಿನ ಚಿತ್ರಗಳಿಗಿಂತಲೂ ಹೆಚ್ಚು ಬಡವ ರ್ಯಾಸ್ಕಲ್ಗೆ ಬೆಂಬಲ ನೀಡಿದ್ದಾರೆ. ಡಾಲಿಯ ಅಭಿನಯಕ್ಕೆ ಹಿರಿಯ ಅನುಭವಿ ನಟ ಶಿವರಾಜ್ ಕುಮಾರ್ ಅವರೇ ಮನಸೋತಿದ್ದು, ಬಡವ ರ್ಯಾಸ್ಕಲ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿತ್ರ ನೋಡಿದ ದೊಡ್ಡ ಸ್ಟಾರ್ ನಟರು ಕೂಡ ಚಿತ್ರತಂಡಕ್ಕೆ ಶಹಬಾಷ್ ಹೇಳುವ ಮೂಲಕ ಚಿತ್ರತಂಡವನ್ನು ಪ್ರೋತ್ಸಾಹಿಸಿದ್ದಾರೆ. ಟ್ವಿಟರ್ನಲ್ಲಿ ಬಡವ ರ್ಯಾಸ್ಕಲ್ ಚಿತ್ರದ ಕುರಿತು ಅಭಿಪ್ರಾಯ ಹಂಚಿಕೊಂಡಿರುವ ಪ್ರಶಾಂತ್ ನೀಲ್ ಚಿತ್ರತಂಡಕ್ಕೆ ಶುಭಾಶಯ ತಿಳಿಸಿದ್ದಾರೆ. 2021 ಎಲ್ಲರಿಗೂ ಏರಿಳಿತ ನೀಡಿದ ವರ್ಷ. ಆದರೆ ನಮ್ಮದೇ ಚಿತ್ರ ಬಡವ ರ್ಯಾಸ್ಕಲ್ ಅದ್ದೂರಿಯಾಗಿ 2021 ಮುಗಿಸಿರುವುದು ಸಂತಸದ ವಿಚಾರ ಎಂದು ಪ್ರಶಾಂತ್ ನೀಲ್ ಬರೆದಿದ್ದಾರೆ. ಅದಲ್ಲದೆ ಇದಕ್ಕೆ ಕಾರಣರಾದ ಧನಂಜಯ್, ಅಮೃತ ಅಯ್ಯಂಗಾರ್ ಹಾಗೂ ನಿರ್ದೇಶಕ ಶಂಕರ್ ಗುರು ಅವರಿಗೆ ಅಭಿನಂದನೆ ಹೇಳಿದ್ದಾರೆ. ಮೈಸೂರಿನಲ್ಲಿ ಚಿತ್ರ ನೋಡಿದ ಬಳಿಕ ಪ್ರತಿಕ್ರಿಯಿಸಿದ್ದ ನಟ ಶಿವರಾಜ್ ಕುಮಾರ್ ಚಿತ್ರತಂಡದ ಪ್ರಯತ್ನವನ್ನು ಶ್ಲಾಘಿಸಿದರು. ಜತೆಗೆ ಭಾವನಾತ್ಮಕ ದೃಶ್ಯಗಳಲ್ಲಿ ಧನಂಜಯ್ ನಟನೆಯನ್ನು ಹೊಗಳಿ ನಿರ್ಮಾಪಕರಾಗಿಯೂ ಅವರು ಗೆದ್ದಿದ್ದಾರೆ ಎಂದು ಹೇಳಿದ್ದಾರೆ. ಬಡವ ರ್ಯಾಸ್ಕಲ್ ಚಿತ್ರದಲ್ಲಿ ರಂಗಾಯಣ ರಘು, ತಾರಾ, ನಾಗಭೂಷಣ್ ಮೊದಲಾದವರು ನಟಿಸಿದ್ದು, ಡಾಲಿ ಪಿಕ್ಚರ್ಸ್ ಬ್ಯಾನರ್ನಲ್ಲಿ ಧನಂಜಯ್ ನಿರ್ಮಾಣ ಮಾಡಿದ್ದಾರೆ. ಪ್ರೀತಾ ಜಯರಾಮನ್ ಛಾಯಾಗ್ರಹಣ ಮಾಡಿದ್ದು, ವಾಸುಕಿ ವೈಭವ್ ಸಂಗೀತ ಸಂಯೋಜಿಸಿದ್ದಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.